ಯಾಕ್ಷಾಮೃತ ವಾಮಂಜೂರು ದನಿಲಿಟ್ಟು ವಾಮಂಜೂರು ಇಂಗ್ರೇಜ್ ಹಾಲ್ಡ್ ಯಕ್ಷ ವೈಭವ ಕಾರ್ಯಕ್ರಮ ನಡ್ತೊಂದಿತ್ತದು. ರಡ್ಡನೇ ದಿನ ಯಕ್ಷಗುರು ಗುರುಪುರದ ಅಣ್ಣುಪಟ್ರು ಸೇರ್ನಂಚ 36 ಜನಕ್ಕೂ ತಮ್ಮನದ ಮರ್ಯಾದೆ ಮಲ್ತಿರು. ಕಲಾವಿದರು ಭೋಜರಾಜ ವಾಮಂಜೂರು ಪಾಲ್ಪಡೆದಿತ್ತಿರು. ವಾಮಂಜೂರು ಇಂಗ್ರೇಜಿ ಹಾಲ್ಡ್ ನಡ್ತೊಂದುಪ್ಪುನ ಯಕ್ಷಾಮೃತ ವಾಮಂಜೂರ್ದ ಯಕ್ಷ ವೈಭವಡು ರಡ್ಡನೇ ದಿನ ಹಿರಿಯ ವೈದ್ಯಕರು ಅನಂತ ಉಪಾಧ್ಯಾಯರು ಕಾರ್ಯಕ್ರಮ ಉದಿಪನ ಮಲ್ತಿರು. ತುಳುನಾಟಕ ಬಕ ಸಿನಿಮಾದ ಪುದರ್ಪುಯಿ ಕಲಾವಿದರು ಭೋಜರಾಜ ವಾಮಂಜೂರು, ಯಕ್ಷಗುರು ಗುರುಪುರ ಅಣ್ಣುಭಟ್ರು, ಕಲಾವಿದರು ರಾಕೇಶ್ ಶೆಟ್ಟಿ ಅಡ್ಕ ಇಂಚ ಒಟ್ಟು 36 ಜನಕ್ಕೂ ತಮ್ಮನದ ಮರ್ಯಾದೆ ಮಲ್ತಿರು. ಭೋಜರಾಜ ವಾಮಂಜೂರು ಕಾರ್ಯಕ್ರಮನ ಉದ್ದೇಶದ ಪಾತಿರ್ದು ಯಕ್ಷಾಮೃತ ಸಂಸ್ಥೆಗೆ ಎಟ್ಟಿಬು ಬಯಕಿಯರು. ಅವರು ಈ ಪಾತ್ರ ಬಂದು ಯಕ್ಷಗಾನವನ್ನು ಒಂದು ಸಾಗರ, ಆ ಸಾಗರನು ದಾಟದ ಬರಿಯರೆ ಸಾಧ್ಯನೇಜಿ ಅಂಚಿನ ಸಾಗರ. ಆ ಯಕ್ಷಗಾನದ ರಂಗದ ಮೂಲಕ ಯಾನು ನಮ್ಮ ಅಮೃತೇಶ್ವರ ದೇವರನ ಪುಣ್ಯ ಮಣ್ಣಿಡು ಇನಿ ರಂಗಪ್ರವೇಶ ಆಡು ಇನಿ ಓಲ್ಲ ಯಾನ ಮೀಡಿಯೋಡಾವಡು ಟಿವಿಡಾಡು ಚಾನಲ್ಡು ಪೇಪರ್ಡು ಏರ್ಲ ಕೇಂಡಲ ಹಿಂಗೆ ಸುರೂಕು ಬರ್ಪಿನ ದೇವರನ ಪುದರಿಯನ್ನು ಅಮೃತೇಶ್ವರೇ ಬಂದೇನೆ ದೇವರನ ಪುದರಿಯನ್ನು ಎಪ್ಪಲೆಯನ್ನು ಉಡಾಡುಪ್ಪುನು. ಒಂದು ಕಲೆ ಉಳಿಬೇಕಾದ್ರೆ ಆ ಕಲೆಗೆ ಪ್ರೋತ್ಸಾಹಕರು ಬೇಕು, ಹಾಗೆ ಕಲೆಗೆ ಪ್ರೇಕ್ಷಕರು ಬೇಕು, ಮತ್ತು ಕಲಾವಿದರು ಬೇಕು. ಈ ಮೂರು ಕೂಡ ಈ ವಾಮಂಜೂರಿನಲ್ಲಿ ಸಮ್ಮೇಳಿಸಿದೆ ಅಂತ ಹೇಳಿಕೆ ಭಾರಿ ಆನಂದ ಆಗ್ತದೆ. ಯಾಕಂದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಂಘಟಿಸುವುದಂದರೆ ಅದೇನು ಮಕ್ಕಳಾಟಿಕೆಯ ಮಾತಲ್ಲ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು ಜಗದೀಶ ಶೇನವ, ತಿರುವೈಲಗುತ್ತು ರಾಜಕುಮಾರ ಶೆಟ್ಟಿ, ಜಯರಾಮ ಶೆಟ್ಟಿ, ರಘು ಸಾಲ್ಯನ್ ವಾಮಂಜೂರು, ಪ್ರಸಾದ ಪಂಡಿತ್ ಪೆರ್ಮಂಕೆ, ಯಕ್ಷ ವೈಭವ ಸಂಘಟಕರು ನಾಗೇಶ್ ಕೋಟ್ಯಾನ್, ಗುರುಕಾರ್ಯರು ವಾಸುದೇವರಾವ್ ಗುಡುಪು ಪಾಲ್ಗೊಂಡಿರು. ಸತೀಶ್ ಶೆಟ್ಟಿ ಮೂಡ್ಜಿಪ್ಪು ಗೊತ್ತು ಗುರುಕಾರ್ಮೆ ವಹಿಸುತ್ತಿದ್ದರು. ಶರತ್ ಶೆಟ್ಟಿ ಪಡುಹಳ್ಳಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು.